ಮಧ್ಯರಾತ್ರಿಯಲ್ಲಿ ಸ್ಮಶಾನ ಭೂಮಿ ಸಂಚರಿಸಿ ಅಲ್ಲಿ ಹಾಲಕ್ಕಿ ನುಡಿಯುವುದನ್ನು ಆಲಿಸಿ ಅದನ್ನ ಬೆಳಗಿನ ಜಾವ ಊರ ಬೀದಿಗಳಲ್ಲಿ ಏಕಾಂಗಿಯಾಗಿ ಬುಡುಬುಡಿಕೆ ನಡೆಸುತ್ತಾ ಅದನ್ನ ಪ್ರಸಾರ ಮಾಡುತ್ತಾರೆ. ಹಾಲಕ್ಕಿ ಎನ್ನುವುದು ಶಕುನದ ಹಕ್ಕಿ. ಈ ಹಕ್ಕಿಯ ನುಡಿ ಬುಡುಬುಡಿಕೆಯವರಿಗೆ ಮಾತ್ರ ಅರ್ಥವಾಗುವ ಭಾಷೆ. ಇದನ್ನ ಅರ್ಥ ಮಾಡಿಕೊಂಡು ಅವರು ಜನಸಾಮಾನ್ಯರಲ್ಲಿ ಭವಿಷ್ಯವನ್ನ ಹೇಳುತ್ತಾರೆ. ಹಾಲಕ್ಕಿ ಶಕುನ ನುಡಿದೈತೆ, ಜಯವಾಗತೈತೆ, ಶುಭವಾಗತೈತೆ, ಶುಭವಾಗತೈತೆ, ಜಯವಾಗತೈತೆ ಎಂದು ನುಡಿಯುತ್ತಾ ಊರೊಂದೂರಿಗೆ ಹೊರಡುವ ಬುಡುಬುಡಿಕೆಯವರು ಒಂದು ರೀತಿಯಲ್ಲಿ ಸಂಚಾರಿ ಹಾಗೂ ಸಾಂಸ್ಕೃತಿಕ ರಾಯಭಾರಿಗಳು. ತಲೆಗೆ ರುಮಾಲು, ರುಮಾಲಿಗೆ ನವಲುಗಿರಿ, ಹಣೆಗೆ ಕುಂಕುಮ, ಹೆಗಲಿಗೆ ಒಲ್ಲಿ ಹಾಕಿ ತಮ್ಮದೇ ಶೈಲಿಯಲ್ಲಿ ಜನರಿಗೆ ಮೋಡಿ ಹಾಕುತ್ತಾ ಕೈಯಲ್ಲಿದ್ದ ಬುಡುಬುಡಿಕೆಯಲ್ಲಿ ಬುಡುಬುಡುನಾದ ಹೊರಹೊಮ್ಮಿಸಿ ಎಲ್ಲರಲ್ಲಿ ಅಚ್ಚರಿಯನ್ನುಂಟು ಮಾಡುತ್ತಾರೆ. ಈ ನಾದ ಕೆಲವರಿಗೆ ಗಾಬರಿ ಆದರೆ ಕೆಲವರಿಗೆ ಸಂತೋಷವನ್ನ ತರುತ್ತೆ. ಯಾಕೆ ಇವರನ್ನ ಊರಲ್ಲಿ ಕಂಡರೆ ಕೆಲವರು ಹೆದರುತ್ತಾರೆ, ಯಾಕೆ ಇನ್ನು ಕೆಲವರು ಇವರನ್ನು ನೋಡಿದರೆ ಖುಷಿ ಪಡುತ್ತಾರೆ. ಬೆಳಗಿನ ಜಾವ ಊರ ಹೊರಗಿನ ಸ್ಮಶಾನದಲ್ಲಿ ಇವರು ಏನು ಮಾಡುತ್ತಾರೆ, ಅಲ್ಲಿರುವ ರಹಸ್ಯವೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಬುಡುಬುಡಿಕೆಯವರ ಕೆಲವು ಅಚ್ಚರಿಯ ಹಾಗೂ ಕುತೂಹಲ ಮಾಹಿತಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರತಿನಿತ್ಯ ಕೋಳಿ ಕೂಗುವ ಮುನ್ನ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಗಂಧದ ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದು ವೇಷವನ್ನ ಧರಿಸಿ ಬಗಲಿಗೆ ಜೋಳಿಗೆಯನ್ನು ತೆಗೆದುಕೊಂಡು ಕೈಯಲ್ಲಿ ಬುಡುಬುಡಿಕೆ ಹಿಡಿದು ಹಳ್ಳಿ ಹಳ್ಳಿಗೆ ಹೋಗುತ್ತಾರೆ ಈ ಬುಡುಬುಡಿಕೆಯವರು. ಕೋಳಿ ಕೂಗಿದಾಗಿಂದ ಹಿಡಿದು ಬಿಸಿಲು ಸುಡುವವರೆಗೂ ನುಡಿದ ಶಕುನ ಸತ್ಯವಾಗುತ್ತದೆ ಎನ್ನುವ ನಂಬಿಕೆ ಇವರದಾಗಿದೆ. ಕೃಷ್ಣ ಬುಡುಬುಡಿಕೆಯವರ ಮೂಲ ಪುರುಷ. ಇವರನ್ನ ನರಸಣ್ಣ ಅಂತ ಕೂಡ ಕೆಲವು ಕಡೆ ಕರೆಯುತ್ತಾರೆ. ತಲೆಗೊಂದು ಪೇಟದಂತಹ ಕಿರೀಟ, ಮೈ ಮೇಲೆ ಕಪ್ಪು ಕೋಟು, ಕೈಯಲ್ಲಿ ಬುಡುಬುಡಿಕೆ ಹಿಡಿದು ಊರೂರು ತಿರುಗಾಟ ನಡೆಸಿ ಧರ್ಮಸ್ಥಳದ ಧರ್ಮ ದೇವತೆಗಳ ಹೆಸರಿನಲ್ಲಿ ಶುಭ ಶಕುನಗಳನ್ನು ನುಡಿಯುವ ಇವರ ವೇಷವೇ ಚಂದ ಸ್ನೇಹಿತರೆ. ಬಾಗಿಲ ಬಳಿ ಬಂದು ಉಸಿರು ಬಿಗಿ ಹಿಡಿದು ಶುಭ ಶಕುನ ನುಡಿಯಲು ಪ್ರಾರಂಭಿಸಿದರೆ ಅದನ್ನು ಕೇಳುವುದೇ ಒಂದು ಸೊಬಗು. ಅಷ್ಟು ಮಾತ್ರವಲ್ಲ, ಅವರು ಶುಭ ಶಕುನ ನುಡಿದರೆ ಅದು ನೊಂದ ಮನಸ್ಸಿಗೆ ಶಕ್ತಿ ಬೆಳಕು, ಅವರ ನುಡಿ ಕಳೆಗುಂದಿದ ಮನಸ್ಸಿಗೆ ಚೇತನ. ಬುಡುಬುಡಿಕೆಯವರು ಬದುಕಿನಲ್ಲಿ ಎಷ್ಟು ನೋವಿದ್ದರೂ ಅದನ್ನ ನುಂಗಿ ಅನ್ಯರಿಗೆ ಶುಭವನ್ನ ನುಡಿಯುತ್ತಾರೆ. ಜಯವಾಗಲಿ ಸ್ವಾಮಿ, ಜಯವಾಗಲಿ ಸ್ವಾಮಿ ಎಂದು ಶುಭವನ್ನು ಹಾರೈಸುತ್ತಾ ಶಕುನವನ್ನ ನುಡಿಸುತ್ತಾರೆ. ಅವರು ನುಡಿದಿದ್ದು ಹಾಲಕ್ಕಿಯ ಶಕುನ ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ನುಡಿಸಿದಂತೆ ನುಡಿಯುತ್ತೇವೆ ಎನ್ನುತ್ತಾರೆ ಈ ಬುಡುಬುಡಿಕೆ ಕಲಾವಿದರು. ಬುಡುಬುಡಿಕೆ ಒಂದು ಚತುವಾದ್ಯ. ಇದನ್ನ ಕಿರುಡಮುರ ಎಂದು ಕೂಡ ಕರೆಯುತ್ತಾರೆ. ಬುಡುಬುಡಿಕೆ ಚರ್ಮದಿಂದ ಮಾಡಿದ ವಾದ್ಯ. ಸಣ್ಣ ಡಮುರಿನ ಆಕಾರದಲ್ಲಿರುತ್ತದೆ. ಸಾಗವಾಣಿಕೆ ಕಟ್ಟಿಗೆಯನ್ನು ನಡುವೆ ಚಿಕ್ಕದಾಗಿ ಕೊರೆದು ಎರಡು ಮಗ್ಗಲು ಬಾಯಿ ದೊಡ್ಡದಾಗುವಂತೆ ನಡುವೆ ಪೊಳ್ಳಾಗಿ ಸಿಲಿಂಡರ್ನಂತೆ ಮಾಡಿ ತಯಾರಿಸುತ್ತಾರೆ. ಬಿಗಿಯುವ ದಾರಕ್ಕೆ ಒದ್ದೆ ದಾರ ಎಂದು ಹೆಸರು. ವಾದ್ಯದ ಎರಡು ಮುಖದಲ್ಲಿ ಬದ್ದೆ ದಾರವನ್ನು 8 ಅಥವಾ 10 ಭಾಗಗಳನ್ನಾಗಿ ಮಾಡಿ ಪೋಣಿಸುತ್ತಾರೆ. ಈ ದಾರದ ತುಂಡುಗಳು ಬಡಿಯುವ ತುದಿಗೆ ಮೇಣವನ್ನ ಅಂಟಿಸುತ್ತಾರೆ. ಈ ಮೇಣದ ಗಂಟುಗಳು ಬುಡುಬುಡಿಕೆ ಎರಡು ಮುಖದ ಮಧ್ಯದಲ್ಲಿ ಬಡಿಯುವಂತೆ ಕಟ್ಟುತ್ತಾರೆ. ಇವುಗಳಿಗೆ ತಾಳುಗಳೆಂದು ಹೆಸರು. ವಾದ್ಯದ ಟೊಳ್ಳಾಗಿರುವ ಮಧ್ಯಭಾಗವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸಿದಾಗ ಈ ದಾರದ ಗಂಟುಗಳು ಎರಡು ಮುಚ್ಚಳಿಗಳಿಗೆ ಬಡಿದು ನಾದ ಹೊರಹೊಮ್ಮುತ್ತದೆ. ಈ ನಾದ ಲಯಬದ್ಧವಾಗುವಂತೆ ಕಲಾತ್ಮಕವಾಗಿ ಬುಡುಬುಡಿಕೆಯವರು ಬಾರಿಸುತ್ತಾರೆ. ಅನುಕೂಲಕ್ಕೆ ತಕ್ಕಂತೆ ಸಣ್ಣ ವಸ್ತ್ರವನ್ನ ಒಂದೆರಡು ಗೆಜ್ಜೆಗಳನ್ನ ಸುಂದರವಾಗಿ ಕಾಣಿಸುವಂತೆ ಕಟ್ಟುತ್ತಾರೆ. ಹಲವಾರು ವರ್ಷಗಳ ಹಿಂದೆ ಈ ಬುಡುಬುಡಿಕೆಯವರು ಒಂದು ಊರಿಗೆ ಬಂದರೆಂದರೆ ಆ ಊರಿನೆಲ್ಲವರು ಕಂಗಾಲಾಗುತ್ತಿದ್ದರು. ಏಕೆಂದರೆ ಏನು ಅನಾಹುತ ಕಾದಿದೆಯೋ, ಯಾವ ಸುದ್ದಿಯನ್ನು ಇವರು ಹೇಳುತ್ತಾರೋ, ಏನು ಭವಿಷ್ಯವನ್ನ ಹೇಳುತ್ತಾರೋ ಎಂದು ಊರಿನೆಲ್ಲವರು ಕಂಗಾಲಾಗುತ್ತಿದ್ದರು. ಮಳೆ ಬೆಳೆಯ ಬಗ್ಗೆ, ಕಾಯಿಲೆ ಬಗ್ಗೆ ಅಥವಾ ಊರಿನಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ, ಅನಾಹುತಗಳ ಬಗ್ಗೆ ಅವರು ಮುನ್ನೆಚ್ಚರಿಕೆಯನ್ನು ಕೂಡ ಕೊಡುತ್ತಿದ್ದರು. ಗ್ರಾಮೀಣರಿಗೆ ಬುಡುಬುಡಿಕೆಯವರನ್ನು ನೋಡುವ ಶಕುನ ಬಗ್ಗೆ ಅಪಾರವಾದ ನಂಬಿಕೆ. ಇವರು ಮನೆಗೆ ಬಾಗಿಲು ಬಂದಾಗ ದವಸ ಧಾನ್ಯಗಳನ್ನು ಕೊಟ್ಟು ಕಳಿಸುತ್ತಿದ್ದರು. ಬುಡುಬುಡಿಕೆಯವ ಚತುರ ಮಾತುಗಾರ, ಹಠವಾದಿ. ಹೇಗಾದರೂ ಮಾಡಿ ಕಾಳು ಕಡ್ಡಿಗಳ ಜೊತೆಗೆ ಹಳೆಯ ಬಟ್ಟೆಗಳನ್ನ ಗಿಟ್ಟಿಸುತ್ತಾನೆ. ಮಾತಿಗೊಮ್ಮೆ ಬುಡುಬುಡಿಕೆ ನುಡಿಸುತ್ತಾ ಅವನು ಆಡುವ ಮಾತು ಕೇಳಲು ಬಹಳ ಚಂದ.
ಶುಭಾಶಯಗಳನ್ನು ಅವನು ಬಹು ಜಾಣ್ಮೆಯಿಂದ ಹೇಳುತ್ತಾನೆ. ಅಶುಭವಿದ್ದಾಗ ಅದಕ್ಕೆ ಶಾಂತಿಯ ಪರಿಹಾರವನ್ನು ಕೂಡ ಸೂಚಿಸುತ್ತಾನೆ. ಜಾವ ಕಟ್ಟುವುದು ಬುಡುಬುಡಿಕೆಯವರ ಸಂಪ್ರದಾಯ. ಸರಸ್ವತಿಯ ದೇವಿಯ ಅನುಗ್ರಹದಿಂದ ಬುಡುಬುಡಿಕೆಯನ್ನು ಹೇಳುತ್ತೇನೆ ಅಂತ ಹೇಳುವ ಇವರಿಗೆ ಊರಿನ ಜನರು ಸಂತೋಷದಿಂದ ಇವರೊಟ್ಟಿಗೆ ಬೆರೆಯುತ್ತಾರೆ. ಈ ಬುಡುಬುಡಿಕೆಯವರು ಶಿವ ಹಾಗೂ ಶಕ್ತಿ ದೇವತೆ ದುರ್ಗಿಯ ಆರಾಧಕರಾಗಿದ್ದು ತಮ್ಮ ಇಷ್ಟ ದೇವರ ಮಂದಿರಗಳಿದ್ದರೆ ಪೂಜೆಯನ್ನು ಅಲ್ಲಿ ಸಲ್ಲಿಸುತ್ತಾರೆ. ಅದರಲ್ಲೂ ಸವದತ್ತಿ ಯಲ್ಲಮ್ಮ, ಹುಲಿಗೆಮ್ಮ, ಮಲೆ ಮಾದೇಶ್ವರ ಬೆಟ್ಟದಂತಹ ಜಾಗಗಳಿಗೆ ಇವರನ್ನು ನೀವು ಹೆಚ್ಚಾಗಿ ಕಾಣಬಹುದು. ಮಧ್ಯರಾತ್ರಿಯಲ್ಲಿ ಸ್ಮಶಾನ ಭೂಮಿಯಲ್ಲಿ ಸಂಚರಿಸಿ ಅಲ್ಲಿ ಹಾಲಕ್ಕಿ ನುಡಿಯುವುದನ್ನ ಆಲಿಸಿ ಅದನ್ನ ಬೆಳಗಿನ ಜಾವ ಊರ ಬೀದಿಯಲ್ಲಿ ಏಕಾಂಗಿಯಾಗಿ ಬುಡುಬುಡಿಕೆ ನಡೆಸುತ್ತಾ ಪ್ರಸಾರ ಮಾಡುತ್ತಾರೆ. ಹಾಲಕ್ಕಿ ಎನ್ನುವುದು ಶಕುನ ಹಕ್ಕಿ. ಈ ಹಕ್ಕಿ ನುಡಿ ಬುಡುಬುಡಿಕೆ ಮಾತ್ರ ಅರ್ಥವಾಗುತ್ತದೆ. ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಹೇಳುತ್ತಾರೆ. ಅವರ ಭವಿಷ್ಯ ನುಡಿಯುವಾಗ ಮಾತಿನ ಮಧ್ಯೆ ಆಗಾಗ ಹಾಲಕ್ಕಿ ನುಡಿತೈತೆ ಎನ್ನುತ್ತಾರೆ. ಇವರ ನಿರೂಪಣೆ ನಿಜಕ್ಕೂ ಒಂದು ವಿಶಿಷ್ಟ ಕಲೆ. ಬುಡುಬುಡಿಕೆ ಕಲೆ ಗೊಂದಲಿಗ ಪಂಗಡಕ್ಕೆ ಸೇರಿದ ಮರಾಠಿಗರಲ್ಲಿ ಹೆಚ್ಚು ಕಾಣಬರುತ್ತದೆ. ಈ ಕಲೆಯ ಕಲಾವಿದರು ನಾಡಿನ ಬಹುತೇಕ ಕಡೆಯಲ್ಲಿ ಸಿಗುತ್ತಾರೆ. ಅದು ಉತ್ತರ ಕರ್ನಾಟಕದಲ್ಲಿ ಇವರೆಂದರೆ ಜನರಿಗೆ ಪಂಚಪ್ರಾಣ. ಶಕುನ ಹೇಳಿಕೊಂಡು ಜೀವನ ಸಾಗಿಸುವ ಈ ಕಲಾವಿದರಿಗೆ ಕೆಲವು ಕಡೆ ನರಸಣ್ಣ ಎಂದು ಕೂಡ ಕರೆಯುತ್ತಾರೆ. ಇವರು ತಮ್ಮ ಕಲೆಯಲ್ಲಿ ಮುಖ್ಯವಾಗಿ ಪುಟ್ಟ ಡಮರುದ ಆಕೃತಿಯ ಚರ್ಮವಾದ್ಯವನ್ನು ಬಳಸುತ್ತಾರೆ. ಶಿವನ ಡಮರುವನ್ನೇ ಕೃಷ್ಣ ಪಡೆದುಕೊಂಡು ಬುಡುಬುಡಿಕೆಯಾಗಿ ಇವರಿಗೆ ಕೊಟ್ಟಿದ್ದನು ಎಂಬ ಕಥೆಯೂ ಇದೆ. ಮೂಲತಃ ಮರಾಠಿಗರಾದ ಬುಡುಬುಡಿಕೆಯವರು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನೀವು ಕಾಣಬಹುದು. ಕರಾವಳಿ ಭಾಗದಲ್ಲಿ ಇವರನ್ನ ನರಸಣ್ಣ, ಹಕ್ಕಿ ನರಸಣ್ಣ ಎಂದು ಕೂಡ ಕರೆಯುತ್ತಾರೆ. ಕೆಲವೊಬ್ಬರು ಇವರನ್ನ ದೋಷಿಯಣ್ಣ, ಗೂಳಿಗಾರ ಎಂದು ಕೂಡ ಕರೆಯುತ್ತಾರೆ. ದುರ್ಗೆ, ಕಾಶಿ ಕಾಲಭೈರವ ದೇವರುಗಳನ್ನ ಕುಲದೇವತೆಯನ್ನಾಗಿ ಪೂಜಿಸುವ ಇವರು ಧರ್ಮ ದೈವವಾಗಿ ಕಲ್ಲುರುಟಿ, ಪಂಜುರ್ಲಿ ದೇವರನ್ನ ಹಾಗೂ ಪ್ರಾದೇಶಿಕವಾಗಿ ಆಯಾಮ ದೈವ ದೇವರುಗಳನ್ನ ಆರಾಧಿಸಿಕೊಂಡು ಬರುತ್ತಾರೆ. ದಟ್ಟ ದಾರಿದ್ರ್ಯ ಜೀವನದಲ್ಲಿ ಇವರು ಬೆಳೆದರೂ ಯಕ್ಷ ಕಲಾಸಕ್ತಿಯನ್ನ ಇವರು ಬೆಳೆಸಿಕೊಂಡಿದ್ದಾರೆ. ನರಸಣ್ಣ ಜನಾಂಗದವರು ಹೆಚ್ಚಾಗಿ ಅವಿದ್ಯಾವಂತರಾದರೂ ಯಕ್ಷಗಾನದ ಒಳ್ಳೆಯ ಮಾಹಿತಿಯನ್ನ ಇವರು ಪಡೆದಿದ್ದಾರೆ. ಶುಭವಾಗತೈತೆ, ಶುಭವಾಗತೈತೆ, ನಿಮ್ಮ ಭವಿಷ್ಯ ಶುಭವಾಗತೈತೆ, ನಿಮ್ಮ ಕನಸು ಶುಭವಾಗತೈತೆ, ನಿಮಗೆ ಜಯವಾಗಲಿ, ನಂಬಿದ ದೇವರು ಕೈ ಬಿಡುವುದಿಲ್ಲ, ಮನೆ ಬೆಳಗುವ ಲಕ್ಷ್ಮಿ ಮನೆಯಲ್ಲಿದ್ದಾಳೆ ಎಂದು ಮನೆ ಬಾಗಿಲಿಗೆ ಬಂದು ನಿಂತು ತಮ್ಮ ನೋವಿನ ಮಧ್ಯೆ ಶುಭ ಹಾರೈಸುವ ನರಸಣ್ಣರ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗುತ್ತಿದೆ. ಕರಾವಳಿಯಲ್ಲಂತೂ ಇವರ ಕುಟುಂಬ ತೀರಾ ಕಡಿಮೆ ಆಗುತ್ತಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತು ಅವನತಿಯ ಹಾದಿಯಲ್ಲಿರುವಂತಹ ಈ ಬುಡುಬುಡಿಕೆ ಜನಾಂಗವನ್ನ ಮೇಲೆತ್ತಬೇಕಾಗಿದೆ. ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬುಡುಬುಡಿಕೆಯವರು ಕೇವಲ ವಿಡಿಯೋಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಮಾತ್ರ ನೋಡಲು ಸಿಗಬಹುದು. ಇಂತಹವರ ಬಗ್ಗೆ ಸರ್ಕಾರ ನಿಜಕ್ಕೂ ಗಮನ ಹರಿಸಿ ಈ ಜನಾಂಗವನ್ನ ಬದುಕಿಸಬೇಕು, ಅವರನ್ನ ಉಳಿಸಿಕೊಳ್ಳಬೇಕು ಎನ್ನುವುದು ಈ ಮೂಲಕ ನಾವು ಕೂಡ ಹೇಳಲು ಬಯಸುತ್ತೇವೆ. ಏನೇ ಆಗಲಿ ಸ್ನೇಹಿತರೆ, ಇದೊಂದು ಜಾನಪದ ಕಲೆ. ಇದನ್ನ ನಾವು ಉಳಿಸಬೇಕು, ಹರಿಸಬೇಕು, ಬೆಳೆಸಬೇಕು. ಕಲಾವಿದರ ಬಗ್ಗೆ, ಈ ಬುಡುಬುಡಿಕೆಯವರ ಬಗ್ಗೆ, ಈ ನರಸಣ್ಣರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.